ಭವಿಷ್ಯದಲ್ಲಿ ಯುವಜನರ ಜೀವನದ ಸುಭದ್ರತೆ, ಶಿಕ್ಷಣ, ಕಲೆ, ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಮೂಡಬಿದ್ರಿಯಲ್ಲಿ ಶ್ರೀ ಸತ್ಯ ಸಾರಾಮಣಿ ಯುವ ಸೇನೆ ಕೇಂದ್ರ ಸಮಿತಿ ಲೋಕಾರ್ಪಣೆಗೊಂಡಿದೆ. ಮೂಡಬಿದ್ರಿಯ ಸ್ವರ್ಣ ಮಂದಿರದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಚಲನಚಿತ್ರ ನಟ ಮೋಹನ್ ಶೇನೆ ಇವರು ಉದ್ಘಾಟಿಸಿದರು. ಇದೇ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನವನ್ನು ಆಚರಿಸಿ ವೇದಿಕೆಯಲ್ಲಿದ್ದ ಎಲ್ಲಾ ಗಣ್ಯರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ದೀಪ ಬೆಳಗಿ ಪುಷ್ಪಾರ್ಚನೆಯನ್ನ ಮಾಡಿ ಗೌರವವನ್ನು ಸಲ್ಲಿಸಿದರು. ಜೊತೆಗೆ ಸತ್ಯ ಸಾರಾಮಣಿ ಎಂದು ಕರೆಯಲ್ಪಡುವ ಕಾನದ ಕಟ್ಟದರಿಗೂ ಗೌರವಾರ್ಪಣೆಯನ್ನು ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ರಂಗನಟ ಶಿವದೂತ ಗುಳಿಗ ಖ್ಯಾತಿಯ ವಿನೋದ್ ರಾಜ್ ಕೋಕಿಲ ಹಾಗೂ ನಟ ಮೋಹನ್ ಶೇನೆ ಇವರು ಶ್ರೀ ಸತ್ಯ ಸಾರಾಮಣಿ ಯುವ ಸೇನೆ ಕೇಂದ್ರ ಸಮಿತಿಯ ಲೋಗೋವನ್ನು ಲೋಕಾರ್ಪಣೆಗೊಳಿಸಿದರು. ಸುರೇಶ್ ಪಿಬಿ ಇವರು ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪತ್ರಕರ್ತೆ ಯೋಗಿನಿ ಮಚ್ಚಿನ ಇವರು ಕುಲದೈವ ಕಾನದ ಕಟ್ಟದರಿಗೆ ಮತ್ತು ಅವರ ಆದರ್ಶಗಳು ಎಂಬ ವಿಚಾರದ ಕುರಿತು ಮಾತನಾಡಿದರು. ಆಲದ ಪದವು ಅಕ್ಷರ ಭಾರತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಶಿಕ್ಷಕರಾದ ಸುಕೇಶ್ ಕೆ ಇವರು ಅಂಬೇಡ್ಕರ್ ಅವರ ಜೀವನ ಮತ್ತು ಸಂದೇಶ ಎಂಬ ವಿಚಾರದ ಕುರಿತು ವಿಚಾರವನ್ನು ಮಂಡಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ಯುವ ಸಂಕಿರಣದ ಅಧ್ಯಕ್ಷರಾದ ಲಕ್ಷ್ಮಣ್ ಜಿಎಸ್, ನ್ಯಾಯವಾದಿ ಪ್ರಮೀಳಾ, ಶ್ರೀ ಸತ್ಯ ಸಾರಾಮಣಿ ಯುವ ಸೇನೆಯ ಪ್ರಧಾನ ಕಾರ್ಯದರ್ಶಿ ಉದಯ್ ಕುಳಿಯಂಗಡಿ, ಕಚಾಂಜಿ ರಾಜೇಶ್ ನೆತ್ತೋಡಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು.